ಸ್ವಾಮಿ ಕೊಲಗಜ್ಜ ಕೊಕ್ಕಡ ಮತ್ತು ತಲಪಾಡಿ ದೇವಿನಗರ ದಯವಿಟ್ಟು ಫೈನಲ್ ಸ್ಪರ್ಧೆಗಾಗಿ ಒಳಬರುವಂತೆ. ದೇವಿನಗರ ಹರಿಯಾಣ ತಂಡ ಮತ್ತು ಸ್ವಾಮಿ ಕೊಲಗಜ್ಜ ಕೊಕ್ಕಡ ನಡುವೆ 60 kg ವಿಭಾಗದ ಫೈನಲ್ ಸ್ಪರ್ಧೆ. ಬನ್ನಿ. ಕೆಜಿ ವಿಭಾಗದ ಫೈನಲ್ಗೋಸ್ಕರ ಕರೆಯನ್ನು ರವಾನಿಸಲಾಗಿದೆ. ಶಶಾಂಕ್ ಮೂಲಕ ಮಂದಂಕ ಎಸ್ಡಿಎಂಗೆ ಲಭ್ಯವಾಗುತ್ತಾ ಇದೆ. ಸ್ವಾಮಿ ಕೊಲಗಜ್ಜ ಕೊಕ್ಕಡ ಬನ್ನಿ. ಅದೇ ಪ್ರಕಾರ ತಲಪಾಡಿ ದೇವಿನಗರ ಅರವಿಂದ ದಾಳಿಯಲ್ಲಿ 1-2 ವಿಕ್ರಮಪುರಿಯ ಮುನ್ನಡೆಯಲ್ಲಿ 2-1 ವಿಕ್ರಮಪುರಿಯ ಮುನ್ನಡೆಯಲ್ಲಿ. ಎಸ್ ಅರವಿಂದ ಈಚ್ ಬಾಯ್ ಬಡಿ doesn't matter, it is okay. Each point 3-3. ಈಗ ತಾನೇ ಅನಿಯಾ ತಂಡ ಫೈನಲ್ಗೆ ಪ್ರವೇಶವನ್ನು ಮಾಡಿರುತ್ತದೆ. ಮುಖ್ಯ ವಿಭಾಗದಲ್ಲಿ ಅದರ ವಿರುದ್ಧವಾಗಿ ಸ್ಪರ್ಧಿಸುವಂತಹ ತಂಡದ ಆಯ್ಕೆ ಎಸ್ಡಿಎಂ ಪಾಳಕ್ಕೆ 2-5 ಮುನ್ನಡೆಯಲ್ಲಿ ಎಸ್ಡಿಎಂ. ರವಿ ಭಟ್ಕಳ ಐದು ಎಸ್ಡಿಎಂ ಮುನ್ನಡೆಯಲ್ಲಿ. ಎಸ್ಡಿಎಂ ಮುನ್ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೂಪರ್ ಟೈಕಲ್ ಆನ್ ಆಗಿದೆ. ಎಸ್ಡಿಎಂ ಕಡೆಯಿಂದ ಶಿವ ದಾಳಿಗಾರ ದಾಳಿಯಲ್ಲಿ ಸೂಪರ್ ಟೇಕ್ ಪ್ರಜ್ವಲ್ ಪ್ರಜ್ವಲ್ ಈ ಬಾರಿ ಅಂಕ ಗಳಿಸಿಕೊಂಡಿದೆ. 7-3 ಲಾಸ್ಟ್ ಮ್ಯಾನ್ ಆಫ್ ವಿಕ್ರಮಪುರಿಯ. ಎಸ್ಡಿಎಂ ಕಾಲೇಜ್ ದೈಹಿಕ ಶಿಕ್ಷಕರಾದಂತಹ ಕೃಷ್ಣಾನಂದರಾವ್ ಸರ್ ನಮ್ಮ ಜೊತೆ ಮಕ್ಕಳ ಆಟವನ್ನು ನೋಡ್ತಾ ಇದ್ದಾರೆ. ಪ್ರಸ್ತುತ 7-3 ಮುನ್ನಡೆಯಲ್ಲಿ ಟ್ಯಾಕಲ್ ಆಗಿದೆ. ಆಲ್ ಔಟ್ ಬೋನಸ್ ಅಂತ ನೀಡಲಾಗಿದೆ. 4-10 ಮುನ್ನಡೆ ಎಸ್ಡಿಎಂ. ಉತ್ತನೆಯ ಆಟಗಾರ ಗಗನ್ ಶಿವಮೊಗ್ಗ. ಗಗನ್ ಶಿವಮೊಗ್ಗ ದಾಳಿಗೆ
ನೋಡುವ ಈ ಅವಕಾಶದಲ್ಲಿ ಇವರು ದಾಳಿಯಲ್ಲಿ ಅದೇನಾಗುತ್ತದೆ. ಕಳೆದ ದಾಳಿಯಲ್ಲಿ ಈಚ್ ಪಾಯಿಂಟ್ ಆಗಿತ್ತು ಅದರಿಂದ SDM ನ ಮಕ್ಕಳಲ್ಲಿ ಕಾಂಬಿನೇಷನ್ ಇದೆ, ಮರಿಯಾನೆಯನ್ನ ಕಟ್ಟಿ ಹಾಕಿದೆ. कल सुबह से लेकर लगातार कबड्डी की आंखों देखा हाल आपके सामने प्रस्तुत किया जाने गया। दूर दूर से YouTube चैनल पर देख रहे सभी दर्शकों से मैं जानकारी देना चाहूंगा कि ये तटीय कर्नाटक की पूछाले कट्टे में चलने वाले 2 दिवसीय कबड्डी प्रतियोगिता और इस बार हम इस देर रात पर सेमीफाइनल संख्या दूसरा फिलहाल प्रगति पर विक्रमपुरिया भटकला की खिलाड़ियों से भरा हुआ टीम है और SDM आप जानते हैं श्री धर्मस्थल मंजुनाथेश्वर कॉलेज। इस प्रकार नवी भटकल की ओर से ये अंक मिले हैं पुरिया विक्रम टीम के। ಶಶಾಂಕ್ ಅತ್ಯಂತ ವೇಗಭರಿತ ದಾಳಿಯನ್ನು ಮಾಡಬಲ್ಲ ಆಟಗಾರ ಶಶಾಂಕ ಮುಲ್ಕಿಯ ಪ್ರತಿಭೆ. SDM ಕಾಲೇಜ್ ಅದೆಷ್ಟೋ ಕ್ರೀಡಾಪಟುಗಳನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ವಿದ್ಯಾಸಂಸ್ಥೆ. ಕೆಸಿ ವಿಭಾಗದ ಫೈನಲ್ಗೋಸ್ಕರ ಕರೆಯನ್ನ ಕೊಟ್ಟಿದ್ದೇವೆ ಸ್ವಾಮಿ ಕೊರೆಗಜ್ಜ ಕೊಕ್ಕಡ ಮತ್ತು ಮಹಾದೇವ. ಈ ಬಾರಿ ಮಾತೆ ದೊಡ್ಡ ಬೇಟೆಯನ್ನು ಮಾಡ್ತಾ ಇದ್ದಾರೆ SDM ನ ದಾಳಿಗಾರರು. ಪ್ರಜ್ವಲ್ ಅವರ ಉಜ್ವಲ ದಾಳಿ ಮತ್ತೆ ಅಂಕಗಳು ಒಟ್ಟು ಖಾತೆಗೆ SDM 16, 6 ಅಂಕ ವಿಕ್ರಮಪುರಿಯ, 16-6 ಪುರಿಯ ಕ್ಷಮಿಸಿ SDM. ಈ ಬಾರಿ ಬೇಗ ಬರೆದ ದಾಳಿ ಮತ್ತೊಂದು ಅಂಕ 7-16, 16-7 ಶಶಾಂಕ್ ಮತ್ತೆ ವೇಗದ ಕುದುರೆ ಎಂತೆ ಶಶಾಂಕ. ಇಲ್ಲಿ ಅರವೆ ಒಂದೇ ದಾಳಿಯಲ್ಲಿ 100ಕ್ಕಿಂತ ಅಧಿಕ ಅಂಕಗಳನ್ನು ತರಬಲ್ಲ ಆಟಗಾರ ಭಟ್ಕಳದ ಅರವಿಂದ. ಈ ಆಟಗಾರನ ಸ್ಟಾಮಿನಾವನ್ನ ಮೆಚ್ಚಲೇಬೇಕಾಗಿದೆ. ತ್ವರಿತಗತಿಯ ಪಾದಚಲನ, ಅತ್ಯಂತ ನಿಯಂತ್ರಿತ ಆಟ. ಶಶಾಂಕ್ ಮತ್ತೆ ದಾಳಿಯಲ್ಲಿ 17-7, 17-7 17-7 जिस प्रकार ये पहला आधा है इस सेमीफाइनल की। शशांक उभरता हुआ सितारा है SDM की। 10 अंकों की अंतर की बढ़त है फिलहाल अब SDM के पास। धीरे धीरे पकड़ मजबूत करने जा रही SDM। यह है चतुराई, यह है चतुराई। मध्य आधा, पहले आधा संपन्न हो चुके हैं। 18-7, 18-7 ಶಶಾಂಕ್ ಮೂಲಕ ದ್ವಿತೀಯ ಅವಧಿ ಆರಂಭಗೊಂಡಿದೆ. ಮಹಾದೇವ ತಂಡ ಬರಬೇಕು, ಸ್ವಾಮಿ ಕೊಕ್ಕಡ, ಸ್ವಾಮಿ ಕೊರಗಜ್ಜ ಕೊಕ್ಕಡ ತಂಡ ಬರಬೇಕು. ಸೂಪರ್ ಟೈಗರ್ ಜೀವಂತವಾಗಿದೆ.
ಖಾತೆಗೆ. ಏಳು 19 ನೋಡಿ. ಬಿ ಅಂಗಣಕ್ಕೆ ಕೆಜಿ ವಿಭಾಗದ ಸ್ಪರ್ಧೆಗಳಿಗೆ ತಂಡವನ್ನ ಕರೀತಾ ಇದ್ದೇವೆ. ಯಾವುದೇ ತಂಡ ಬರ್ತಾ ಇಲ್ಲ. ಸ್ವಾಮಿ ಕೊರಗಜ್ಜ ಕೊಕ್ಕಡ ಅಲ್ಲಿ ತೀರ್ಪುಗಾರರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ದಯವಿಟ್ಟು ತಡ ಮಾಡಬೇಡಿ. ಕೊಕ್ಕಡ ಬರಬೇಕು. ಮತ್ತೆ ತಲಪಾಡಿ ಸೂರಜ್ ರವರೇ, ತಲಪಾಡಿ ಸೂರಜ್ ದೇವಿನಗರ ತಂಡವನ್ನ ಕರೆದಲ್ಲಿ. ಹರಿಯಾಣದಿಂದ ತಾವುಗಳು ಆಟಗಾರನ್ನ ಬರಮಾಡಿಕೊಂಡಿದ್ದೀರಾ. ಇನ್ನು ಮಂಗಳವನ್ನ ಸುಂದರವಾದ ಸಮಯದಲ್ಲಿ ಮಾಡೋಣ. ಫೈನಲ್ ಸ್ಪರ್ಧೆ ಇದೀಗ ಮತ್ತೆ ಪ್ರಜ್ವಲ್ ಲಭ್ಯವಾಗ್ತಾ ಇದೆ. ಅಂತಿಮ ಆಟಗಾರ ಎಸ್ಡಿಎಂ ಮುನ್ನಡೆಯನ್ನ ಮುಂದುವರಿಸುತ್ತಾ ವಿಕ್ರಮ್ ಪುರಿಯ ವಿರುದ್ಧ ಆಲ್ ಔಟ್ ಆಗಿದೆ. 3 ಅಂಕ ಎಸ್ಡಿಎಂ ಖಾತೆಗೆ. ರೈಟ್ 23-8 23-8 15 ಅಂಕಗಳ ಅಂತರದಲ್ಲಿದೆ. ನಿಧಾನಗತಿಯ ದಾಳಿಗ ಕೆಜಿ ಪಂದ್ಯದ ಫೈನಲ್ಗೋಸ್ಕರ ಕೊಕ್ಕಡ ತಂಡ ಬರುತ್ತಾ ಇದೆ. ಇಲ್ಲಿ ದಾಳಿಯಲ್ಲಿ ಬದಲಾವಣೆ. ಕೊಕ್ಕಡ ಇದೀಗ ಒಳಭಾಗದಲ್ಲಿ ಕಾಣಬಹುದು. 60 ಕಿಲೋ ವಿಭಾಗದ ಕಬಡ್ಡಿ ಪಂದ್ಯದ ಅಂತಿಮ ಕದನಕ್ಕೆ ಕೊಕ್ಕಡ ತಂಡದ ಉಪಸ್ಥಿತಿ. ಕೊಕ್ಕಡಕ್ಕೆ ಅದ್ದೂರಿಯ ಸ್ವಾಗತ. ಇನ್ನು ನಮ್ಮ ತಲಪಾಡಿಯ ಮಹಾದೇವ ತಂಡಕ್ಕೆ ಸ್ವಾಗತವನ್ನ ಬಯಸಲಿದ್ದೇವೆ. ತಂಡ ಬಳಿ ಅರವಿಂದ್ ಭಟ್ಗಳ ದಾಳಿ ಮಾಡಿ ಒಂದೇ ದಾಳಿಯಲ್ಲಿ 100 ಅಂಕವನ್ನ ಪಡೆಕೊಂಡ್ರೆ 500 ರೂಪಾಯಿ, 5 ಅಂಕಗಳನ್ನ ಪಡೆಕೊಂಡ್ರೆ 1000 ರೂಪಾಯಿ. ಪ್ರಸಾದ್ ಕತ್ತರ್ 500 ಮತ್ತು 1000 ರೂಪಾಯಿ. ಆದ್ರೆ ಅರವಿಂದ ಪ್ರಸ್ತುತ ದಾಳಿಯಲ್ಲಿಲ್ಲ. ಇದರಲ್ಲಿ ಭಟ್ಗಳ ದಾಳಿ ಮಹಾದೇವ ತಲಪಾಡಿ ಬನ್ನಿ. ಮಹಾದೇವ ದೇವಿನಗರ ತಲಪಾಡಿ ಅಂಗಡಿಗೆ ಬನ್ನಿ ಬನ್ನಿ ಬನ್ನಿ. ಎಸ್, ಸ್ಪರ್ಧೆ ಮತ್ತೆ ಮುಂದುವರಿತಾ ಇದೆ. ಅರವಿಂದ ದಾಳಿಯನ್ನ ಮಾಡಿದಲ್ಲಿ 500 ಮತ್ತು 1000 ರೂಪಾಯಿ ಪಡೆದುಕೊಳ್ಳುವಂತಹ ಅವಕಾಶ ಇದೆ. ಪ್ರಸಾದ್ ಕತ್ತರ್ನಿಂದ ಅರವಿಂದ್ ಅವರ ಆಟವನ್ನು ನೋಡಲು ಬಂದಂತಹ ಪ್ರಸಾದ್ ಎಸ್ಡಿಎಂ ಸ್ಪಷ್ಟ ಮೇಲುಗೈಯೊಂದಿಗೆ ಮುನ್ನಡೆಸ್ತಾರೆ. ಈ ಒಂದು ಪಂದ್ಯ ಮುನ್ನಡೆಯುತ್ತಾ ಇದೆ. 23-11 11-23 23-11. जी हाँ, 60 किलो अंतर्गत पुरुषों की कबड्डी में कोक्कड़ आखिरी 5 मिनट 23-11 लास्ट 5 मिनट्स रवि भटकर 23-11. जी हाँ, फाइनल खेलने के लिए दोनों टीम उत्सुक है और इस बार रवि के नाम 1 अंक प्रज्वल एसडीएम की ओर से प्रज्वल राइड करते हैं.
ಅಂಕಗಳಿಗೆ 5 ಅಂಕಗಳಿಗೆ 1,000 ಪ್ರಸಾದ್ ಕತ್ತರ್. ಇದೀಗ ನಗದು ಎಸ್ಡಿಎಂಗೆ. ಪ್ರಸಾದ್ 500 2 ನೋಟ್ ಬಂದದ್ದು ಏರಗಾಡನ ಮೊರಳಿಗೆ ಕತ್ತರ್ ಪ್ರಸಾದ್ ರಾಮದಾಸನ ಶಿಷ್ಯ. Here is Prince1. Match under the control of that team SDM. 24, maybe 25, 30, 25, 30. और ये आखिरी सेमीफाइनल होगा मुक्त विभाग में. उसके बाद 60 किलो की फाइनल इसी मैदान पर हो जाएगा. और रवि भटकला बहुत आखिरी 2 मिनट, last 2 minutes and this submission tackle point for SDM. 26 ಶಶಾಂಕ್ ನಿಧಾನಗತಿಯಲ್ಲಿ ಗೆಲುವಿನ ಕಡೆ ಮುಖ ಮಾಡುತ್ತಾ ಇದೆ ಎಸ್ಡಿಎಂ. ಅನಿಯ ತಂಡದ ವಿರುದ್ಧ ಆಡುವಂತಹ ಫೈನಲ್ ಆಡುವಂತಹ ಅವಕಾಶವನ್ನ ಇದೀಗ ಪಡೆದುಕೊಳ್ಳುವಂತಹ ನಿರೀಕ್ಷೆಯಲ್ಲಿ ಎಸ್ಡಿಎಂ. ಇಬ್ಬಡಿಯ ಸಂಖ್ಯೆಯ ಮುನ್ನಡೆಯೊಂದಿಗೆ ತಂಡ 60 ಕಿಲೋ ವಿಭಾಗದ ಫೈನಲ್ ಕದನ ನೇರ ಪ್ರಸಾರವುಳ್ಳಂತಹ ಎ ಅಂಕಣದಲ್ಲಿ Yes. Duo dial 26-14. 26-14. Prince1 with the duo dial. Single points. 15-26. 15-26. ಅಂತಿಮ ಘಟ್ಟಕ್ಕೆ ಬರುತ್ತಾ ಇದೆ ಪಂದ್ಯ ಎಸ್ಡಿಎಂ ಪ್ರಬಲ ಸ್ಥಿತಿಯಲ್ಲಿ. 27-40. 27-40. 28-40. ಶಶಾಂಕ್ ಯಾವುದೇ ತ್ವರಿತಗತಿ ಇಲ್ಲ, ಯಾವುದೇ ವೇಗ ಇಲ್ಲ, ನಿಧಾನಗತಿಯಲ್ಲಿ ಇದೆ ಶಶಾಂಕ್ ದಾಳಿ. They qualified for the last match of the tournament final. And thank you very much for Vikram Puria. ಭಟ್ಕಳದ ಎಲ್ಲ ಆಟಗಾರರಿಗೆ ಧನ್ಯವಾದಗಳು. ದೂರದಿಂದ ಬಂದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದ್ದೀರಾ. ಧನ್ಯವಾದಗಳು. ನಮಗೆ ನಿಮ್ಮನ್ನು ಬಿಟ್ಕೊಡ್ತಾ ಇದ್ದೇವೆ. ನಾವು